ಕಾರ್ಕಳದ ಜೋಡು ರಸ್ತೆಯಲ್ಲಿರುವ ಪೂರ್ಣಿಮಾ ಸಿಲ್ಕ್ಸ್ಗೆ ಪೇಜಾವರ ಶ್ರೀಗಳು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಪಾಲುದಾರರು ರವಿಪ್ರಕಾಶ್ ಪ್ರಭು ಮತ್ತು ಅವರ ಧರ್ಮಪತ್ನಿ ಕಿರಣಾ ರವಿಪ್ರಕಾಶ್ ಪ್ರಭು ಶ್ರೀಗಳಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಆಶೀರ್ವಾದ ಪಡೆದುಕೊಂಡರು. ಶ್ರೀಗಳು ಪೂರ್ಣಿಮಾ ಸಿಲ್ಕ್ಸ್ನ ಕ್ಯಾಶ್ ಕೌಂಟರ್ಗೆ ಕ್ಯಾಶ್ ಹಾಗೂ ಪ್ರಸಾದವನ್ನು ಇಟ್ಟು ರವಿಪ್ರಕಾಶ್ ಪ್ರಭು ಅವರಿಗೆ ಆಶೀರ್ವಾದ ರೂಪದಲ್ಲಿ ಶಾಲು ಹೊದಿಸಿ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಅತಿ ಶೀಘ್ರದಲ್ಲಿ ಅದರ ಸಹಸಂಸ್ಥೆ ಫುಡ್ ಕೋರ್ಟ್, ಫ್ಯಾಮಿಲಿ ಸ್ಪಾ, ಕಾಸ್ಮೆಟಿಕ್, ಫುಟ್ವೇರ್ ಹಾಗೂ ಪುರುಷರ ಮತ್ತು ಮಹಿಳೆಯರ ಎಥ್ನಿಕ್ ವೇರ್ ಮೊಬೈಲ್ ಶೋರೂಮ್ ಎಲ್ಲವೂ ಒಂದೇ ಸೂರಿನಡಿ ಜೋಡು ರಸ್ತೆಯಲ್ಲಿರುವ ನೂತನ ವಾಣಿಜ್ಯ ಸಂಕೀರ್ಣ ಪ್ರೈಮ್ ಮಾಲ್ನ 2ನೇ ಮಹಡಿಯಲ್ಲಿ ಪೂರ್ಣಿಮಾ ಲೈಫ್ ಸ್ಟೈಲ್ ಶೀಘ್ರದಲ್ಲಿ ಆರಂಭಗೊಳ್ಳಲಿ ಎಂದರು. ಜೋಡು ರಸ್ತೆಯಲ್ಲಿನ ಪೂರ್ಣಿಮಾ ಸಿಲ್ಕ್ಸ್ ಮತ್ತು ಪೂರ್ಣಿಮಾ ಲೈಫ್ ಸ್ಟೈಲ್ ಸಂಸ್ಥೆಗಳಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ ಎಂದು ಆಶೀರ್ವದಿಸಿದರು.